ಇತ್ತೀಚೆಗೆ ಸುರತ್ಕಲ್ನಲ್ಲಿ ನಿರ್ಮಿಸಲಾದ ತಾತ್ಕಾಲಿಕ ಮಾರುಕಟ್ಟೆಗೆ ಸ್ಥಳಾಂತರಗೊಂಡಿರುವ ಕೆಲ ವ್ಯಾಪಾರಿಗಳು ಮಾರುಕಟ್ಟೆಯನ್ನ ಬೇಕಾಬಿಟ್ಟಿ ಕೆಡವಿ ತಮಗೆ ಬೇಕಾದ ಹಾಗೆ ನಿರ್ಮಾಣ ಮಾಡಿದ್ದಾರೆ. ಇದು ಅಧಿಕಾರಿಗಳ ಕೆಂಗಣ್ಣಿಗೆ ಗುರಿಯಾಗಿದೆ. ಈ ಹಿನ್ನೆಲೆಯಲ್ಲಿ ಸ್ಥಳಕ್ಕಾಗಮಿಸಿದ ಪೊಲೀಸರು, ವಲಯಾಯುಕ್ತ ಹಾಗೂ ಅಧಿಕಾರಿಗಳಿಗೆ ವ್ಯಾಪಾರಿಗಳು ಮತ್ತು ಬೆಂಬಲಿಗರು ಮುತ್ತಿಗೆ ಹಾಕಿ ಆಕ್ರೋಶವನ್ನ ವ್ಯಕ್ತಪಡಿಸಿದ ಘಟನೆ ನಡೆದಿದೆ. ಸುರತ್ಕಲ್ನಲ್ಲಿ ಮಂಗಳೂರು ಪಾಲಿಕೆಯು ನಿರ್ಮಿಸಿದ ಮಳಿಗೆ ಸಮರ್ಪಕವಾಗಿದ್ದು, ಗೋಡೆ ಕೆಡವಿ ರಸ್ತೆಗೆ ಮುಖ್ಯವಾಗಿ ಶಟರ್ ನಿರ್ಮಿಸಿರುವುದನ್ನು ವಲಯಾಯುಕ್ತ ರವಿಶಂಕರ್ ಆಕ್ಷೇಪಿಸಿ ಮುಚ್ಚುವಂತೆ ಸೂಚನೆಯನ್ನ ಮಾಡಿದ್ರು. ಈ ಸಂದರ್ಭ ವ್ಯಾಪಾರಿಗಳು ತೀವ್ರವಾಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಆಯುಕ್ತರು ಸ್ಥಳಕ್ಕೆ ಬಂದು ಸಮಸ್ಯೆಯನ್ನ ಬಗೆಹರಿಸುವಂತೆ ವ್ಯಾಪಾರಸ್ಥರು ಒತ್ತಾಯಿಸಿದ್ದಾರೆ. ಎಷ್ಟು ಪೆಟ್ಟಿಗೆ ಹೋಗಿದೆ, ಏನು ಹೋಗಿದೆ ಪರಿಹಾರಗಳು ರಿಟರ್ನ್ ಎಫ್ಐಆರ್ ನಾವು ಮಾಡ್ತೇವೆ. ಇದು ಫೈನಲ್ ಆಗಿರ್ಬೇಕು. ಇದು ಫೈನಲ್, ನಮ್ಗೆ ಇನ್ನು ಕಿರಿಕಿರಿ ಮಾಡಬಾರ್ದು. ಇದು ಫೈನಲ್. ಎಂತ ತುಂಬಾ ಪ್ರೆಷರ್ ಉಂಟು. ಯಾರದು ಒಳಗಡೆ ಈ ಸಂದರ್ಭ ಅಧಿಕಾರಿಗಳನ್ನ ತೀವ್ರ ತರಾಟೆಗೆ ತೆಗೆದುಕೊಂಡ ಕಾರ್ಪೊರೇಟರ್ ಪ್ರತಿಭಾ ಕುಳಾಯಿ, ವ್ಯಾಪಾರಸ್ಥರು ಮಾರುಕಟ್ಟೆ ಕೆಡವುತ್ತಿರುವುದಕ್ಕೆ ನನ್ನ ವಿರೋಧವಿದೆ. ಆದರೆ ಮಾರುಕಟ್ಟೆ ಒಳಗೆ ವ್ಯಾಪಾರಿಗಳು ಬೇಕಾಬಿಟ್ಟಿ ಗೋಡೆಯನ್ನ ಕೆಡವಿ ಮಳಿಗೆಗಳನ್ನ ಜೋಡಿಸಿಕೊಂಡಿದ್ದಾರೆ. ಆಗ ಅಧಿಕಾರಿಗಳು ಇರ್ಲಿಲ್ವೇ? ಇದೀಗ ಹೊರಗಡೆ ಬಾಗಿಲು ತೆಗೆದ ಮಾತ್ರಕ್ಕೆ ಯಾಕೆ ಮುಚ್ಚಲು ಮುಂದಾಗಿದ್ದೀರಿ ಎಂದು ಅಧಿಕಾರಿಗಳನ್ನ ಪ್ರಶ್ನೆ ಮಾಡಿದ್ರು. ಒಳಗೆ ಇಲ್ಲಿಗಲ್ ಆಗಿ ಯಾರೆಲ್ಲ ಮಾಡ್ಕೊಂಡು ಎಲ್ಲ ಬಂದ್ ಮಾಡಿ ಎಲ್ಲದಕ್ಕೆ ಸೀಲ್ ಹಾಕಿದ ಅಂಗಡಿ ಹೇಗೆ ಓಪನ್ ಆಯ್ತು? ಆಗ ನೀವೆಲ್ಲ ಎಲ್ಲಿದ್ರಿ? ಕಮಿಷನರ್ ನಿಮ್ಮ ಸಹ ಮಾತಾಡ್ಲಿಕ್ಕೆ ಕಮಿಷನರ್ ಬರ್ಬೇಕು. 2 ವಾರದ ಹಿಂದೆ ಇದೇ ರೂಟ್ ಅಲ್ಲಿ ಹೋಗ್ತಾ ಇದ್ರಲ್ಲ, ನೋಡಿದಾರಲ್ಲ. ಇದೇನೋ ರಾತ್ರಿ ಹಗಲಾಗುವಂತ ಕೆಲಸ ಅಲ್ಲ. ಎಲ್ಲರಿಗೂ ಮಾತಾಡ್ಲಿಕ್ಕೆ ನಂಗೆ ಕಮಿಷನರ್ ಬರ್ಬೇಕು. ಮತ್ತೆ ಸೀಲ್ ಹಾಕ್ತೀರಾ? ಯಾರೆಲ್ಲ ಹೊಡೆದು ಹಾಕಿದ್ದಾರೆ ಎಲ್ರಿಗೆ ಸೀಲ್ ಹಾಕಿ, ಎಲ್ರಿಗೆ ಹಾಕಿ. ಈ ಸಂದರ್ಭದಲ್ಲಿ ವ್ಯಾಪಾರಿಗಳ ಮತ್ತು 2 ಗುಂಪಿನ ನಡುವೆ ಮಾತಿನ ಚಕಮಕಿ ನಡೆದಿದೆ. ಕೊನೆಗೆ ಪೊಲೀಸರು ಮಧ್ಯ ಪ್ರವೇಶಿಸಿ ಪರಿಸ್ಥಿತಿಯನ್ನ ತಿಳಿಗೊಳಿಸಿದ್ದಾರೆ. ಎಷ್ಟು ಪೆಟ್ಟಿಗೆ ಹೋಗಿದೆ, ಏನು ಹೋಗಿದೆ ಪರಿಹಾರಗಳು ರಿಟರ್ನ್ ಎಫ್ಐಆರ್ ನಾವು ಮಾಡ್ತೇವೆ. ಶರತ್ ಸಾಲಿಯಾನ್, ವಿ4 ನ್ಯೂಸ್, ಮಂಗಳೂರು.